ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ ಬಜಪೇಡ್ ವಿಮಾನ ಮಗರದ ಪೊತ್ತುದು 158 ಜನ ಜೀವಕಳೆವನ್ನ ಭಾರಿ ಬೇಜಾರ್ದ ಸಂಗತಿ ನಡೆತದ 13 ವರ್ಷ ಆಂಡ್ ಕರಿದು ಪೋಯಿನಕ್ಲೆನ ವರ್ಷಲ ನೆಂಪು ಮಲ್ತೊಂದಿತ್ತದ ಸೋಮವಾರ ಕೋಳೂರದ ವಿಮಾನ ದುರಂತ ನೆಂಪುದ ಪಾರ್ಕ್ಡ್ ಜಿಲ್ಲಾಧಿಕಾರಿ ರವಿಕುಮಾರ್ ಇದ್ದದ ಶ್ರದ್ಧಾಂಜಲಿ ಸಂದಾವನ ಕಾರ್ಯಕ್ರಮ ನಡೆದಂಡ ಬಚ್ವೆ ವಿಮಾನ ಮಗರ್ದು ಪೊತ್ತದು 158 ಜನ ಜೀವ ಕಳೆವನ್ನ ಭಾರಿ ಬೇಜಾರ್ದ ಸಂಗತಿ ನಡೆತದ 13 ವರ್ಷ ಆಂಡ್ ಕರೆದು ಪೋಯಿನಕ್ಲೇನು ವರ್ಷಲ ನೆಂಪು ಮಲ್ತೊಂದಿತ್ತದು ಸೋಮವಾರ ಕೂಳೂರದ ವಿಮಾನ ದುರಂತ ನೆಂಪುದ ಪಾರ್ಕ್ಡ್ ಶ್ರದ್ಧಾಂಜಲಿ ಸಂದಾವನ ಕಾರ್ಯಕ್ರಮ ನಡೆತಂಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನೆಲೆಟ್ಟು ನಡೆತಿನ ಕಾರ್ಯಕ್ರಮಟ್ಟು ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್ ಮೊಕ ಬೇತೆ ವಲಯದ ನಾಯಕರು ಶ್ರದ್ಧಾಂಜಲಿ ಸಂದಾಯಿರು 2010 ಮೇ 22 ರಾತ್ರಿ 1:20 ಜನ ಪ್ರಾಯದಕಲು 14 ಜೋಕುಲು 4 ಬಾಲೆಲು 6 ಜನ ವಿಮಾನದ ಕರ್ತವ್ಯ ಇತ್ತಿನಕಲು ಸೇರ್ದು 155 ಜನ ಇತ್ತಿನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ದುಬೈ ಹಿಡಿದು ಪಿದಾಡ್ದು ಬಜಪೆದ ವಿಮಾನ ಉಂತುನ ತಾಣುಡು ಕಾಂಡೆ 6 ಗಂಟೆಗೆ ಜಪ್ಪೆರೆ ತಯಾರಾದಿತ್ತಂಡು ಅಂಡ ಜಪ್ಪುನಗ ಆಜಿ ಕಾಲಿಕ್ ವಿಮಾನ ಮಗರ್ತಂಡು 158 ಜನ ಪೊತ್ತುದು ಪೋದು 8 ಜನತ ಪ್ರಾಣ ಒರಿದಿತ್ತಂಡು ಪೊತ್ತುದು ಪೋಯಿನಕ್ಲೆಡು ಪಾಕ ಜನ ಗುರ್ತ ತಿಕ್ಕಂದೆ ಅಕ್ಲೆನ ಪುಣುಕ್ಲೆಗು ಕೂಳೂರದ ಪಾಲ್ಗುನಿಸುದೆ ಬರಿಟ್ಟು ಅಕೇರಿದ ಕಿರಿಯೇ ನಡಪಾದಿತ್ತಂಡು ಅವೇ ಜಾಗೆಡು ಕರಿದು ಪೋಯಿನಕ್ಲಿನ ನೆಂಪುದ ತಾಣ ಕಟ್ಟದು ವರ್ಷಲ ಮೇ 22 ಶ್ರದ್ಧಾಂಜಲಿ ಸಂದಾದು ಅಕ್ಲಿನ ನೆಂಪು ಮಲ್ತೊಂದುಂಡು. ಈ ದಿನ ಮತ್ತು ಪ್ರತಿ ವರ್ಷ ಈ ದಿನ ಅವರನ್ನು ನೆನೆಯುವಂಥ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಮ್ಮ ಏರ್ಪೋರ್ಟ್ ಅಥಾರಿಟಿ, ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಪೊರೇಷನ್ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಕಂದಾಯ ವಿಭಾಗಗಳು, ನಮ್ಮ ತಹಶೀಲ್ದಾರ್ಸು ಮತ್ತು ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ದಿವಸ ಭಾಗಿಯಾಗಿ ಏನು 22 ಮೇ 2010 ಹುತಾತ್ಮರಾದಂಥ ಆ ವ್ಯಕ್ತಿಗಳಿಗೆ ಅಥವಾ ಮರಣ ಹೊಂದಿದಂಥ ವ್ಯಕ್ತಿಗಳಿಗೆ ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಅವರಿಗೆ ಈ ದಿವಸ ಪುಷ್ಪಗುಚ್ಛಗಳನ್ನು ಅರ್ಪಿಸೋದ್ರ ಮುಖಾಂತರ ನಾವು ಅವರಿಗೆ ಗೌರವವನ್ನು ಸಲ್ಲಿಸಿದ್ದೀವಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಅವರ ಕುಟುಂಬಗಳಿಗೆ ಧೈರ್ಯ ಸಿಗಲಿ, ಅವ್ರ ಜೊತೆ ನಮ್ಮ ಜಿಲ್ಲಾಡಳಿತ ಸದಾ ಇರುತ್ತೆ ಅಂತೇಳಿ ತಿಳಿಸ್ತಾ, ಸೊ ಈ ದಿವಸ ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗಿಯಾಗಿರ್ತಕ್ಕಂಥದ್ದು ನಮಗೂ ಕೂಡ ಒಂದು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಭಾಗ್ಯ ದೊರೆದಂತೇಳಿ ನಾವು ಭಾವಿಸಿದ್ದೀವಿ. ಹಾಗಾಗಿ ಈ ದಿವಸ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದೀವಿ ಮತ್ತು ಏರ್ಪೋರ್ಟ್ ಅಥಾರಿಟಿ, ನಮ್ಮ ನ್ಯೂ ಮಂಗಳೂರು ಪೋರ್ಟ್ ಅಥಾರಿಟಿ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಈ ದಿವಸ ನಾವು ಅವರಿಗೆ ಗೌರವಗಳನ್ನು ಸಲ್ಲಿಸಿದ್ದೀವಿ. ನಮ್ಮ ಬೆಂದಿನೆಟ್ಟು ಬತ್ತಿನ ಸಂಪತ್ತು ಸಮಾಜೋಗ್ಲ ಉಪಯೋಗ ಆವಡು ದಾನ ಏಪೊಗ್ಲ ಶಾಶ್ವತ ಅಂದ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತ್ಯರ ಕುಡ್ಲದ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನದ ಧಾರ್ಮಿಕ ಸಭೆಟ್ 6 ಪಾತಿರಿಯರು ಕುಡ್ಲ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮ ಕಲಶದ ಕಾರ್ಯಲು ನಡೆತೊಂದಿತ್ತದು ಶನಿವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಪಾಲ್ಗೊಳ್ಳುತ್ತಿದ್ದರು. ಮೆಸ್ಕಾಂ ಆಡಳಿತ ನಿರ್ದೇಶಕರು ಮಂಜಪ್ಪ ಗುರ್ಕಾರ್ಮೆಡ್ ನಡೆತಿನ ಧಾರ್ಮಿಕ ಸಭೆಟ್ ಜೀರ್ಣೋದ್ಧಾರ ಬೊಂಬಾಯಿ ಸಮಿತಿದ ಸಂಚಾಲಕರು ದಿನೇಶ್ ಕುಲಾಲ್ ಎತ್ಕೊಂಡರು. ಶ್ರೀಧಾಮ ಮಾಣಿಲ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಇದ್ದದ್ದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಧಾರ್ಮಿಕ ಸಭೆನು ಉದಿಪನ ಮಲ್ತೆರು. ಡಾಕ್ಟರ್ ಹೆಗ್ಗಡೆರು ಪಾತಿರ್ದು ಬೊಕ್ಕೋರಿಯಾಗ ಉಪಕಾರ ಮಲ್ಪನ ಮನಸ್ಸು ಹೆಚ್ಚಾವಡು. ನಮ್ಮ ಬೆಂದಿನೆಟ್ಟು ಬತ್ತಿನ ಸಂಪತ್ತು ಸಮಾಜಗಳ ಉಪಯೋಗ ಆವಡು. ದಾನ ಏಪೊಗ್ಲ ಶಾಶ್ವತ ಅಂತ ಪಂಡಿರು. ನೀವು ಯೋಚನೆ ಮಾಡಿ, ಒಂದು 4 ಅಡಿ ಮರ ಬೆಳಿಬೇಕಾಗಿದ್ರೆ ಕನಿಷ್ಠ 150 ವರ್ಷ ಬೇಕು. 150 ವರ್ಷಗಳೆಲ್ಲ ದೇವಸ್ಥಾನ ಬಿದ್ದು ಹೋಗಿದೆ, ಗರ್ಭಗುಡಿಯಲ್ಲಿ ಮರ ಏರಿದೆ. ಅಷ್ಟು ದುರ್ಸ್ಥಿತಿಯಲ್ಲಿದ್ದಂಥ ದೇವಸ್ಥಾನ ಹೇಗಾಯಿತು? ನಮ್ಮ ಅಮ್ಮ ಒಂದು ದಿವಸ ನನ್ನನ್ನು ದೇವಸ್ಥಾನ ಕರ್ಕೊಂಡು ಇಂಚಲಾಪಣ ಅಂತ ಕೇಳಿದರು. ಇಂಚಲಾಪಣ ಅಂತ ಕೇಳಿದ್ರು. ಅಂದರೆ ಹೀಗೂ ಒಂದು ದೇವಸ್ಥಾನ
ಜನರಿಂದ ಗೌರವಿಸಲ್ಪಡತಕ್ಕಂಥ ಸ್ಥಾನ, ಪೂಜಾರ್ಹವಾದಂಥ ದೇವಸ್ಥಾನ, ಶಕ್ತಿ ಜಾಗೃತವಾಗಿರ್ತಕ್ಕಂಥ ಸ್ಥಾನ ಇಷ್ಟು ನಾಶವಾಗ್ತದೆ ಅಂತ ಕೇಳಿದರು. ನನಗೆ ಬಹಳ ಆವತ್ತು ಶಾಕ್ ಆಯಿತು, ನನಗೆ ಒಂಥರ ನೋವಾಯಿತು. ಅಂದರೆ ಹೀಗೂ ಆಗುತ್ತೆ ಅನ್ನುವಂಥ ಅಮ್ಮನ ಮಾತು, ಇಂಚಲ ಆಪಣಯ ಅಂತೇಳಿ. ಹಾಗಾಗಿ ಆವತ್ತಿಂದ ನಾವು ಧರ್ಮೋತ್ಥಾನ ಟ್ರಸ್ಟ್ನ ಕೆಲಸವನ್ನು ಪ್ರಾರಂಭಿಸಿದ್ದೆವು. ಇವತ್ತು ನಾನು ಯಾಕೆ ನಿಮಗೆ ಹೇಳ್ತಿದ್ದೇನೆ ಅಂತಂದರೆ, ಇಷ್ಟು ಅವನತಿ ಯಾಕಾಯಿತು ನಮ್ಮ ಸಮಾಜ ಗೊತ್ತಿಲ್ಲ. ಆದರೆ ಇವತ್ತು ಸಮಾಜಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಸಾಮಾನ್ಯರು ಕೂಡ ಇವತ್ತು ಶ್ರೀಮಂತರಾಗಿದ್ದಾರೆ. ಮಾಣಿಲ ಬೊಕ್ಕ ಗುರುಪುರ ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಬಹುಶಃ ಒಂದು ಇಡೀ ಸಮಾಜದ ಸೌಭಾಗ್ಯ. ಇನ್ನು ಈ ದೇವಸ್ಥಾನ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿನ ದೇವಸ್ಥಾನ ಪನ್ಪುನೇರ್ದಲ ವೀರನಾರಾಯಣನ ಭಕ್ತ ಸಮುದಾಯಕ್ಕೆ ಶಕ್ತಿ ಕೊರ್ಪುನಂಚಿನ ಕೇಂದ್ರ. ಪ್ರತಿ ಒರಿಲ ಬತ್ತದು ಭಕ್ತಿಡು ಶ್ರದ್ಧೆಡು ಇನ್ನು ಊರ ಪುರ ಹೊಡೆದ ಭಾರಿ ಆತು ದಾನಿಲು ಅಂಚನೆ ಪರವಡು ಬತ್ತಿನಕ್ಲು ಭಾರಿ ಆತು ಜನಕ್ಕಲು ಲೇರು. ಇನ್ನು ನಮ್ಮ ಸಮಾಜ, ನಮ್ಮ ದೇಶ ಅದ ವಿಶ್ವದ ಕಲ್ಯಾಣವನ್ನು ಬಯಸುನಂಚಿನ ಒಂದು ಪುಣ್ಯಕ್ಷೇತ್ರ ಅದು. ಈ ಕ್ಷೇತ್ರ ಬೆಳಗದು ಬರಡು ಇತಿ ಅರ್ಥ ಮನ್ಪೋಡು ನಮ್ಮನ ಭಕ್ತಿ ಮನ್ಪುನ ಒಂಜು ಮಲ್ಲ ಭಾಂಡ. ಆ ಭಾಂಡದ ಉಲೈ ಸುವಸ್ತು ಮನ್ಪುನ ನಮ್ಮನ ಉಲೈದ ಪೂರ ಕಲ್ಮಶಲೇನು ಬುಡ್ದು ಎಡ್ಡೆಪ್ಪುನ ಪೂರ ಆಯ್ತವಲ್ಲ ದಿಂಜಾತೀಕ ನಮ್ಮನ್ನ ಜೋಕ್ಲೇಗ ಸಂಪತ್ತಲ್ಲಿ ವಿನಿಯೋಗ ಆಪುಣು. ಒಂದಕ್ಕೋಸ್ಕರ ನಮ್ಮ ವೀರನಾರಾಯಣಗಿನಿ ಬ್ರಹ್ಮಕಲಶ ಮಲ್ಪುನು. ಮಹಾದಾನಿಲಾಯನ ಸುನಿಲ್ ಆರ್ ಸಾಲ್ಯಾನ್ ಖಂಡನಿ ಬೊಡೆದಿ, ಯಜ್ಞೇಶ್ ಬರ್ಕೆ, ಸುಚೀಂದ್ರ ಅಮೀನ್, ದಿವಾಕರ ಮೂಲ್ಯ ಖಂಡನಿ ಬೊಡೆದಿ, ಪುರುಷೋತ್ತಮ ಕುಲಾಲ್ ಖಂಡನಿ ಬೊಡೆದಿ, ಸಾವಿತ್ರಿ ಮಹಾಬಲ ಹಾಂಡ ಖಂಡನಿ ಬೊಡೆದಿ, ಬೊಕ್ಕ ದಾಮೋದರಯ್ಯ ಖಂಡನಿ ಬೊಡೆದಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಜಾಗತಿಕ ಬಂಟೆರ್ನ ಸಂಗೊಲೆನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ, ಕರ್ನೀರೆ ವಿಶ್ವನಾಥ ಶೆಟ್ಟಿ, ಜಯಕೃಷ್ಣ ಎ ಶೆಟ್ಟಿ ತೌನ್ಸೆ, ಪ್ರವೀಣ್ ಭೋಜ ಶೆಟ್ಟಿ ಬೊಂಬಾಯಿ, ಯುವರಾಮ ಕೃಷ್ಣ ಕುಲಾಲ್ ಶೇಡಿಗುರಿ, ಕೆಆರ್ ರಾಜಶೇಖರ್, ಟಿಕೆ ಮೂಲ್ಯ ಬೆಳಗಾವಿ, ದೇವದಾಸ್ ಬೊಂಬಾಯಿ, ಪುರುಷೋತ್ತಮ ಚೆಂಡ್ಲಾ ಬೆಂಗಳೂರು, ಕೃಷ್ಣಪ್ಪ ಕಣ್ವತೀರ್ಥ ಇಂಚ ಬೇತೆ ಬೇತೆ ವಲಯದ ನಾಯಕಿಯರು ಮಯೂರ್ ಉಳ್ಳಾಲ ಸೇರ್ನಂಚ ದೇವಸ್ಥಾನದ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡಿರು. ನವೀನ್ ಕುಲಾಲ್ ಪುತ್ತೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕುಡ್ಲದ ಕದ್ರಾಬಿ ಗ್ರಾಮ ಐಟಿಐ ಕೈತಲ್ದ ಎಯ್ಯಾಡಿ ಶ್ರೀರಾಮ ಮಂದಿರಡು ಐತರ ಭೈರವ ಜಲದುರ್ಗಿ ಬಕ ಗುರುಪಾದಿಕೆ ಪ್ರತಿಷ್ಠಾಂಡ್ ಸೋಮವಾರ ಶ್ರೀರಾಮಚಂದ್ರ ಮಹಾಗಣಪತಿ ಸೀತಾ ಲಕ್ಷ್ಮಣ ಬಕ ಹನುಮಂತ ದೇವೇರ್ನ ಪಾಪೆ ಪ್ರತಿಷ್ಠೆ ಮಲ್ತದ ಅಷ್ಟಬಂಧ ಬ್ರಹ್ಮಕಲಶ ನಡಪಾಯಿರ. ಕುಡ್ಲದ ಕದ್ರಾಬಿ ಗ್ರಾಮ ಐಟಿಐ ಕೈತಲ್ದ ಎಯ್ಯಾಡಿ ಶ್ರೀರಾಮ ಮಂದಿರಡು ಶ್ರೀರಾಮಚಂದ್ರ ಮಹಾಗಣಪತಿ ಬಕ ಸೀತಾ ಲಕ್ಷ್ಮಣ ಬಕ ಹನುಮಂತ ದೇವರನ ಪೆರಪ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ನಡತೊಂದುಂಡು. ದೇರೆಪೇಲ್ ವಿಠಲದ ಸ್ವಾತಂತ್ರ್ಯರ್ನ ದುಂಬಾಳ್ತಿಡು ಆಲಡಿ ನಾಗರಾಜ ಭಟ್ರನ ಪೌರಾಹಿತ್ಯುಡು ಧಾರ್ಮಿಕ ಕಾರ್ಯಲು ನಡತೊಂದಿತ್ತದ ಐತಾರ ಕಾಂಡ ಪುಣ್ಯಾಹಯಾಗ ಗಣಯಾಗ ಕೆರೆ ಶುದ್ಧ ಮಲ್ತದ ಭೈರವ ಜಲದುರ್ಗಿ ಬಕ ಗುರುಪಾದಕ್ಕೆ ಪ್ರತಿಷ್ಠೆ ಮಲ್ತದ ಕಲಶ ಮೈತೆರ. ಸೋಮವಾರ ಪುಲ್ಯ ಕಾಂಡೆ ಶ್ರೀರಾಮ ಮಂದಿರದ ಮುಗುಳಿ ಕುಲ್ಲಾಯರ್ ಶ್ರೀ ಮಹಾಗಣಪತಿ ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣ ಬಕ ಹನುಮಂತ ದೇವರ್ನ ಪಾಪೆ ಪ್ರತಿಷ್ಠೆ ಮಲ್ತದ ಕಲಸ ಮೈತೆರ. ಅಕ್ಕೇರಿಗೆ ಬ್ರಹ್ಮಕಲಶದ ಅಭಿಷೇಕ ಮಲ್ತದ ಮಹಾಪೂಜೆ ಕರಿತೆರ. ಮಧ್ಯಾಹ್ನ ಸಾರ್ವಜನಿಕ ನುಪ್ಪು ಪ್ರಸಾದ ಸೇವೆ ನಡೆತಂಡ. ಕದ್ರಾಬಿ ಗ್ರಾಮದ ಎಯ್ಯಾಡಿ ಬಕ ಸುತ್ತಮುತ್ತಲ್ದ ಅಂಚನೆ ಪರವುರ್ಲೆನ ಭಕ್ತರು ಪಾಲ್ಪಡೆದಿತ್ತರ. ಶ್ರೀರಾಮ ಮಂದಿರ ಎಯ್ಯಾಡಿದ ಆಡಳಿತ ಸಮಿತಿದ ಮರ್ಯಾದೆ ಗುರ್ಕಾರ್ಯರ ಪದ್ಮನಾಭ ಕೊಡಿಯಾಲ ಬೈಲ್, ಗುರ್ಕಾರ್ಯರ ಕಮಲಾಕ್ಷ ಬಂಗೇರ, ಪ್ರಧಾನ ಕಾರ್ಯಂತರ ತುಳಸಿದಾಸ್ ಉರ್ವ, ಪಣವುದ ಅಧಿಕಾರಿ ಎಕೆ ಜಯರಾಮ ಎಯ್ಯಾಡಿ, ಒತ್ತು ಗುರ್ಕಾರ್ಯರಾಯನ ಮೋಹನದಾಸ ಎಯ್ಯಾಡಿ, ಪುರಂದರ ಬಂಗೇರ, ಮಧುಚಂದ್ರ ಗುರುನಗರ, ಪ್ರದೀಪ್ ಕುಚ್ಚೊಟ್ಟು, ಮರ್ಯಾದೆ ಕಾರ್ಯಂತರ ಚಂದ್ರಾಜ್ ಶೆಟ್ಟಿ, ಜತೆ ಕಾರ್ಯಂತರ ಜಿತೇಂದ್ರ ಸಾಲಿಯನ್ ಬಕ ಮೋಹಿನಿ ಟೀಚರ್, ಸಲಹೆಗಾರರ ಜಯಾನಂದ ಅಂಚನ್, ಜಲೇಂದ್ರ ರಾಮಚಂದ್ರ ತೋಟ, ಲೆಕ್ಕ ಪರಿಶೋಧಕರ ಪ್ರೀತಂ ಸುವರ್ಣ, ಭಜನಾ ಸಂಘಟಕರ ರಘುರಾಮ ಎಯ್ಯಾಡಿ ಬಕ ಸರ್ವ ಸದಸ್ಯರ, ಮಾತೃ ಸಂಘದ ಗುರ್ಕಾರ್ದಿ ಸುಚಿತ್ರ ಶಿವಾನಂದ, ಮರ್ಯಾದೆ ಗುರ್ಕಾರ್ದಿ ಸುನಂದ ಗುಜ್ಜೊಟ್ಟು, ಕಾರ್ಯಂತಿರ ಮೋಹಿನಿ ಲೋಕನಾಥ, ಪಣವುದ ಅಧಿಕಾರಿ ಲೀಲಾವತಿ ಬಾಲಕೃಷ್ಣ ಬಕ ಸರ್ವ ಸದಸ್ಯರ ಈ ಪೊರ್ತುಡಿತ್ಯರ.
ಸಂಸ್ಕೃತಿ ಬೊಕ್ಕ ಪ್ರಕೃತಿನಿ ಕಾತೊಂಡ ಮಾತ್ರ ನಂಕ ಭವಿಷ್ಯ ಅಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೋವನ್ನಾಧಿಕಾರಿ ಡಾಕ್ಟರ್ ಕುಮಾರ್ ಪಂತಿರ ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ನಿಲೆಟ್ಟು ಮೀಜಾರ್ ಶೋಭಾವನಟು ಭಾರತದ ಸಾಂಸ್ಕೃತಿಕ ವೈಭವ ಸಾರ್ನ ಟ್ರೆಡಿಷನಲ್ ಡೇ ಆಚರಣೆ ಉದಿಪನ ಮಲ್ತದ ಆರು ಪಾತಿರಿಯರು ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ನಿಲೆಟ್ ಮಿಜರ್ ಶೋಭಾವನಟು ಇಡೀ ಭಾರತದ ಸಾಂಸ್ಕೃತಿಕ ವೈಭವ ಸಾರುನ ಟ್ರೆಡಿಷನಲ್ ಡೇ ಆಚರಣೆ ಅಟ್ಟಣೆ ಮಲ್ತದಿತ್ತರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೋವನ್ನಾಧಿಕಾರಿ ಡಾಕ್ಟರ್ ಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ತೆರು. ಡಾಕ್ಟರ್ ಕುಮಾರ್ ಪಾತಿರ್ದು ಆಳ್ವಾಸ್ ಬಜಿ ಶಿಕ್ಷಣ ಸಂಸ್ಥೆ ಅತ್ತು ಆಳ್ವಾಸ್ ಈ ನೆಲತ ಶಕ್ತಿ ಕೇಂದ್ರ ಸಂಸ್ಕೃತಿ ಬೊಕ್ಕ ಪ್ರಕೃತಿನ ಕಾತೊಂಡ ಮಾತ್ರ ನಂಗೆ ಭವಿಷ್ಯ ಅಂತ ಪಂಡಿರು. ಪಠ್ಯ ಪುಸ್ತಕಗಳಲ್ಲಿ ಗಳಿಸುವಂತ ಏನು ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಅಂತ ಏನು ಕರಿತೇವೆ ಅದರ ಅಂಕಗಳು ಎಷ್ಟು ಮುಖ್ಯನೋ ಬದುಕಿನಲ್ಲೂ ಕೂಡ ಅಷ್ಟೇ ಅಂಕಗಳು ಮುಖ್ಯ ಅನ್ನುವಂಥದ್ದನ್ನು ಈ ಸಂಸ್ಥೆ ತೋರಿಸ್ಕೊಡ್ತಾ ಇರುವಂಥದ್ದು ನಾನು ಕಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಾವು ಓದಿ ಆಚೆಗೆ ಬಂದಂಥ ಸಂದರ್ಭದಲ್ಲಿ ಬದುಕು ಅನ್ನುವಂಥದ್ದು ನಿಜವಾದಂಥ ಪರೀಕ್ಷೆ. ದ ಲೈಫ್ ಈಸ್ ರಿಯಲ್ ಎಕ್ಸಾಮ್. ಅಲ್ಲಿ ನಾವು ಮಾರ್ಕ್ಸನ್ನು ಗಳಿಸ್ಕೊಡೋದು ಕೂಡ ಮುಖ್ಯ ಅನ್ನುವಂಥನ್ನ ಆದೇಶ ಇಟ್ಕೊಂಡು ಮಕ್ಕಳಲ್ಲಿ ಸಮಷ್ಟಿತ್ಯವಾದಂಥ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ, ಮಕ್ಕಳಲ್ಲಿ ಒಳ್ಳೆಯ ಅಭಿರುಚಿಯನ್ನು ಬೆಳೆಸುವಂತಹ, ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಬಿತ್ತುವಂತಹ, ಮಕ್ಕಳಲ್ಲಿ ಒಳ್ಳೆಯ ನೈತಿಕತೆಯನ್ನು ಬೆಳೆಸುವಂತಹ ಒಂದು ಶಕ್ತಿ ಕೇಂದ್ರ ಇದೊಂದು ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವ ಪಾತಿರ್ದು ತರಾವರಿ ನಮೂನೆನೆ ದೇಶದ ಸಂಪತ್ತು, ಜಾತಿ ಬೊಕ್ಕ ಧರ್ಮಲಿನ ಒಟ್ಟುಗು ಪರಂಪರೆದ ಜನಪದ ಶ್ರೀಮಂತಿಕೆ ಇವ ಸಂಪತ್ತು ದೇಶಡುಂಡು ಎಂದು ಪಂಡಿರು. ಇವತ್ತು ನೀವು ಮಂಗಳೂರು ಯೂನಿವರ್ಸಿಟಿಯ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ, ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿಯ 3 ಯೂನಿವರ್ಸಿಟಿಯ ಮಕ್ಕಳು ನೀವು ಕೂತ್ಕೊಂಡಿದ್ದೀರಿ. ನಿಮಗೆ ಗೊತ್ತಿರಲಿ, ಇಂಥ ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿ 1025 ಯೂನಿವರ್ಸಿಟಿಗಳು ಇದ್ದಾರೆ. ಆಳ್ವಾಸ್ ಕಾಲೇಜಿನಂಥ ಕಾಲೇಜುಗಳು 45,000 ಕಾಲೇಜಿದೆ. 11,68,00,000 UG PG ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿದ್ದಾರೆ. ಇಂಥ ಸಂಪತ್ತು ಜಗತ್ತಿನ ಎಲ್ಲಿದೆ ಹೇಳಿ? ಹಾಗಿರುವಾಗ ಈ ಯುವ ಸಂಪತ್ತು ನಮ್ಮ ದೇಶೀಯವಾದಂಥ, ಜಾನಪದೀಯವಾದಂಥ, ಶಾಸ್ತ್ರೀಯವಾದಂಥ ನಮ್ಮ ಇಡೀ ಜೀವನ ಪದ್ಧತಿ, ನಮ್ಮ ಸಂಸ್ಕೃತಿಯನ್ನು ಎರಡೂ ನಮ್ಮಲ್ಲಿ ಇರುವಾಗ ಇದನ್ನು ನೀವು ಸಮತೋಲನ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ತುಳು ಸಿನಿಮಾ ಬೊಕ್ಕ ನಾಟಕ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಲ್ ಬೈಲ್, ಟಿವಿ ನಿರ್ದೇಶಕರು ವಿನ್ನು ಬಳಂಚ, ಟಿವಿ ನಟಿ ಚಂದನ ಪದಪನ್ಪುನ ಅಲೋಕ್ ಆರ್ ಬಾಬು ತೀರ್ಪುಗಾರರಾದ ಪಾಲ್ದಿತ್ತುಂಡರು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ ಆಳ್ವ ಬೊಕ್ಕ ಪ್ರಿನ್ಸಿಪಾಲರು ಪಾಲ್ದಿತ್ತುಂಡರು. ಡಾಕ್ಟರ್ ಯೋಗೇಶ್ ಕೈರೋಡಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಉಡುಪಿ ಜಿಲ್ಲೆದ ಕಾಪು ಇನ್ನಂಜೆ ಗ್ರಾಮ ಪಂಚಾಯತ್ ಸುತ್ತದ ವ್ಯವಸಾಯಿಕ ಸಂಘದ ಅಂಗನೋಡು ಇತ್ತದ ವಿನ್ಯಾಸದೊಟ್ಟುಗು ಹೊಸದಾದ ಕಟ್ಟಿದಿನ ಸಹಕಾರ ಸೌರಭ ಕಟೋಣ ಸಭಾಭವನ ಆಡಳಿತ ಆಫೀಸ್ ಉದಿಪನ ಬಕ ಗೋದಾಮು ಕಟೋಣ ಉದಿಪನ ಲೇಸ್ ನಡೆತಂಡ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಉದಿಪನ ಮಲ್ತೆರ. ಉಡುಪಿ ಜಿಲ್ಲೆದ ಕಾಪು ಇನ್ನಂಜೆ ಗ್ರಾಮ ಪಂಚಾಯತ್ ಸುತ್ತದ ವ್ಯವಸಾಯಿಕ ಸಂಘದ ಅಂಗನೋಡು ಇತ್ಯದ ವಿನ್ಯಾಸದೊಟ್ಟಿಗೂ ಹೊಸದಾದ ಕಟ್ಟದಿನ ಸಹಕಾರ ಸೌರಭ ಕಟ್ಟುವಣ ಸಭಾಭವನ ಆಡಳಿತ ಆಫೀಸ್ ಉದಿಪನ ಬೊಕ್ಕ ಗೋದಾಮು ಕಟ್ಟುವಣ ಉದಿಪನ ರೇಸು ಅಟ್ಟಣೆ ಮಲ್ತದಿತ್ತಿರು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸಹಕಾರ ಸೌರಭ ಕಟ್ಟುವಣ ಸಭಾಭವನ ಬೊಕ್ಕ ಆಡಳಿತ ಆಫೀಸ್ ಉದಿಪನ ಮಲ್ತಿರು. ರಾಜೇಂದ್ರ ಕುಮಾರ್ ಪಾತಿರ್ದು ಕೇಂದ್ರ ಸರ್ಕಾರ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಲಿನ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಲಾದ ಕಟ್ಟುನ ಚಿಂತನೆ ನಡೀತದು ಐಕ್ಯ ಹೊಂದುದು ಇನ್ನಂಜೆ ಸಹಕಾರಿ ವ್ಯವಸಾಯಿಕ ಸಂಘದ ಸದಸ್ಯರನ ಅಗತ್ಯಲೆಗೆ ಸರಿಯಾದ ಸಂಘದ ಕಟ್ಟುಣ ಮಲ್ಲೆ ಮಲ್ತಿನವು ಪುಗರ್ನ ಸಂಗತಿನ್ ಪಂಡಿರು. ಇನ್ನಂಜೆ ಸಹಕಾರಿ ವ್ಯವಸಾಯಿಕ ಸಂಘದ ಗುರುಕಾರ್ಯರು ರಾಜೇಶ್ ರಾವ್ ಪಾಂಗಳ ದುಂಬಾಳ್ತಿಡು ಕಾರ್ಯಕ್ರಮ ನಡೆತಂಡು. ಕಟ್ಟುನಿಟ್ಟು ಮುಖ್ಯ ಪಾಲ್ದಿತ್ತೊನ್ನ ಸಂಘದ ಗುರುಕಾರ್ಯರು ರಾಜೇಶ್ ರಾವ್ ಪಾಂಗಳ, ದೇವಿಪ್ರಸಾದ್ ಶೆಟ್ಟಿ ಬೆಳಪು, ವೈಶಾಲಿ ಶೆಟ್ಟಿ, ಗೋಪಾಲಕೃಷ್ಣರಾವ್ ಮಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ಚೈತನ್ಯ 200 ಯೋಜನೆದ ಫಲದಿತ್ತೊನ್ನಕ್ಲಿಗೆ ಚೆಕ್ ಪಟ್ಟೀರು. ಸಹಕಾರ ಸಂಘಲಿನ ಸಹಾಯಕ ನಿಬಂಧಕರು ಅರುಣ್ ಕುಮಾರ್, ಸಾಯಿರಾದ ಸಮೂಹ ಸಂಸ್ಥೆಲಿನ ಆಡಳಿತ ನಿರ್ದೇಶಕರು ಮನೋಹರ್ ಶೆಟ್ಟಿ, ಇನ್ನಂಜೆ ಗ್ರಾಮ ಪಂಚಾಯತ್ ಗುರುಕಾರ್ದಿ ಮಲ್ಲಿಕಾಚಾರ್ಯ, ಕುರ್ಕಲ್ ಗ್ರಾಮ ಪಂಚಾಯತ್ ಗುರುಕಾರ್ಯರು ಮಹೇಶ್ ಶೆಟ್ಟಿ, ಒತ್ತು ಗುರುಕಾರ್ಯ ಚಂದ್ರಹಾಸ್ ಶೆಟ್ಟಿ ಪಾಲ್ದಿತ್ತೊಂಡರು.
ಯಾವುದೇ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳು ಲಾಭದಲ್ಲಿ ಇರುವುದಿದ್ರೆ ಅದು ನಮ್ಮ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇದು ಮಾತ್ರ ಅಲ್ಲ, ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳು ಕೋಟ್ಯಾನುಗಟ್ಟಲೆ ಹಣವನ್ನು ವ್ಯಯಿಸಿ ಜನರ ಸೇವೆಗೆ, ಸದಸ್ಯರ ಸೇವೆಗೆ ಬೇಕಾದಂಥ ಅನುಕೂಲವಾದ ರೀತಿಯಲ್ಲಿ ಕಟ್ಟಡಗಳನ್ನು ರಚಿಸಿಕೊಂಡು ಸ್ವಂತ ಕಟ್ಟಡದಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ ಇರುವುದಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಾನು ಹೇಳಿದ ಹಾಗೆ ಇವತ್ತು ಒಂದು ಸಲ ಖಾಸಗೀಕರಣಗೊಳಿಸ್ತಾರೆ ಬ್ಯಾಂಕ್ಗಳನ್ನು, ಸರ್ಕಾರಿ ಸ್ವಾಮ್ಯಕ್ಕೆ ತಗೊಳ್ತಾರೆ, ಪುನಃ ಸರ್ಕಾರಿ ಸ್ವಾಮ್ಯದಿಂದ ಪುನಃ ಖಾಸಗೀಕರಣಗೊಳಿಸ್ತಾರೆ. ಆದರೆ ನಾವು ಇದ್ದಲ್ಲೇ ಇದ್ದುಕೊಂಡು ಸಹಕಾರಿ ಕ್ಷೇತ್ರವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮನೆ ಮನೆಗೆ ತಲುಪಿ ಎಲ್ಲರ ಗ್ರಾಮದ ಎಲ್ಲ ಜನರ ಆಗುಹೋಗುಗಳಿಗೆ ಬೇಕಾಗುವ ಸವಲತ್ತನ್ನು ನೀಡುವಂಥ ಸಮರ್ಥಕವಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆಗಳಿದ್ದರೆ ಅದು ಸಹಕಾರಿ ಕ್ಷೇತ್ರ ಅಂತ ಹೇಳಲಿಕ್ಕೆ ನನಗೆ ಸಂತೋಷ. ಪುತ್ತೂರು ಬ್ಯಾನರ್ ಕೇಸ್ಟ್ ಬಂಧನಾದ ಪೊಲೀಸ್ ದೌರ್ಜನ್ಯ ನಡಪಾಯಿ ನಡೆದು ಬೊಕ್ಕ ಪುತ್ತೂರದ ಆಸ್ಪತ್ರೆಗೆ ಪಾಡ್ದಿನ ಅಭಿಯಾನೆ ಅವಿನಾಶ್ ಬೊಕ್ಕ ಗುರುಪ್ರಸಾದ್ ರೆಂತುಯರ ಪುತ್ತೂರದ ಶಾಸಕರ ಅಶೋಕ್ ಕುಮಾರ್ ರೈ ಪೋದಿತ್ಯರ ಆರೋಗ್ಯ ವಿಚಾರಿತನ ಶಾಸಕರಿಗೆ ಅಕಲು ಪೊಲೀಸ್ ದೌರ್ಜನ್ಯದ ಬಗೆಟ್ ಮಾಹಿತಿ ಕೊರಿಯರ. ಪುತ್ತೂರು ಬ್ಯಾನರ್ ಕೇಸದ ಬಂಧನ ಆದ ಪೊಲೀಸರ ದೌರ್ಜನ್ಯ ನಡಪಾಯಿ ನಡೆದ ಬೊಕ್ಕ ಪುತ್ತೂರದ ಆಸ್ಪತ್ರೆಗೆ ಪಾಡ್ದಿನ ಅಭಿಯಾನೆ ಅವಿನಾಶ್ ಬೊಕ್ಕ ಗುರುಪ್ರಸಾದ್ ರೆಂತುಯರ ಪುತ್ತೂರದ ಶಾಸಕರ ಅಶೋಕ್ ಕುಮಾರ್ ರೈ ಪೋದಿತ್ಯರ ಆರೋಗ್ಯ ವಿಚಾರಿತನ ಶಾಸಕರಿಗೆ ಅಕ್ಲು ಪೊಲೀಸ್ ದೌರ್ಜನ್ಯದ ಬಗೆಟ್ ಮಾಹಿತಿ ಕೊರಿಯರ. ಪೊಲೀಸರು ಕೋಣೆದ ಉಲಾಯಿ ಪಾಡ್ದು ಸಮ ಹಾಕದು ಹಿಂಸೆ ಕೊಡ್ತಾರ. ಡಿವೈಎಸ್ಪಿಯರು ಹೆಚ್ಚ ಪೆಟ್ಟು ಪಾಡ್ದಾರ. ಒರಿಯನ ಕೆಬಿಗ ಪೆಟ್ಟಾದ ಕೆಬಿ ಕೇನೊಂದಿಜ್ಜಿಂದ ಶಾಸಕರ ಡಾಕ್ಲು ಪಂಡ್ಯರ. ಶಾಸಕರ ಅಶೋಕ್ ಕುಮಾರ್ ರೈ ಪಾತ್ರದ ಈ ಸಂಗತಿ ಗೊತ್ತಾಯ ಕೂಡಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಿಡಿದ ಮಾಹಿತಿ ದೆತ್ತೊಂದು ಉಲಾಯ್ದ ತನಿಖೆ ನಡಪಾದ ವರದಿ ದೆತ್ತೊಂದೆ ದೌರ್ಜನ್ಯ ನಡೆತದ ನಂದು ಗೊತ್ತಾಯಿನ ಬೆರಕೆ ಗ್ರಾಮಾಂತರ PSI ಬೊಕ ಗ್ರಾಮಾಂತರ ಸ್ಟೇಷನ್ದ ಪೊಲೀಸ್ ಮಿತ್ FIR ಪಾಡ್ಪಾದ ಇರುವೆರೆಲ್ಲ ಅಮಾನತ್ ಮಲ್ಪಾದೆ ಬೊಕ್ಕೊರಿ ಅಧಿಕಾರಿನ ರಾಜ್ಯದ ಕಡಪುಡ್ದುಂಡು ADGP ಅಲೋಕ್ ಕುಮಾರನ ಒಟ್ಟುಗು ಪಾತ್ರಕತೆ ನಡಪಾದ ಕೇಸ್ತ ಬಗೆಟ್ ತನಿಖೆ ಮಲ್ಪರ ತಿರಿಪಾದೆ ಒತ್ತಡ ಪಾಡ್ದು ನಿಕ್ಲನ ಮಿತ್ ದೌರ್ಜನ್ಯ ನಡೆತದಂಡು ಒತ್ತಡ ಪಾಡ್ನಕ್ಲಿರಂದ ಮಾತ್ರೆಗಳ ಗೊತ್ತುಂಡು ಕಾಂಗ್ರೆಸ್ ಇಂಚಿನ ಕೆಲಸ ಏಪುಗ್ಲ ಮಲ್ತದಿಜ್ಜಿ ಮಲ್ಪವನಲ ಇಜ್ಜಿ ನೆಟ್ಟು ಎಂಕ್ಲನ ಪಾಲು ದಾಲ ಇಜ್ಜಿಂದ ಅಶೋಕ್ ಕುಮಾರ್ ರೈ ಪಂಡ್ಯರ. ದುಮ್ಮದ ಶಾಸಕರ ಶಕುಂತಲಾ ಶೆಟ್ಟಿ ವಿಟ್ಲ ಒಬಾರ್ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರ ಡಾಕ್ಟರ್ ರಾಜಾರಾಮ್ ಒಟ್ಟುಗಿತ್ತೆರ. ಒಡಿಪು ಜಿಲ್ಲೆದ ಕಾಪು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತಾರಾಷ್ಟ್ರೀಯ ಘಟಕ ಶುರುವಾತನ UAE ಸಮಿತಿ ಗುರ್ಕಾರ್ಯರ ಭಾಸ್ಕರ ಶೇರಿಗಾರ್ ಗುರ್ಕಾರ್ಮೆ ವಹಿಸ್ತಿದ್ದರ. ಒಡಿಪು ಜಿಲ್ಲೆದ ಕಾಪು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿದ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತಾರಾಷ್ಟ್ರೀಯ ಘಟಕ ಶುರುವಾತಂಡು. USA ಸಮಿತಿದ ಗುರ್ಕಾರ್ಯರು ಅಖಿಲ ಅಮೆರಿಕಾ ತುಳು ಅಸೋಸಿಯೇಷನ್ ತಾಪಕ್ಯರು ಭಾಸ್ಕರ ಶೇರಿಗಾರ್ ಬೋಸ್ಟನ್, ಶೈಲಾಶ್ರೀ ಶೇರಿಗಾರ್ ಬೊಕ್ಕ ಕಾಪು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ಕೆ ವಾಸುದೇವ ಶೆಟ್ಟಿ ಅಮೆರಿಕಾದ ಬೋಸ್ಟನ್ ಅಂತಾರಾಷ್ಟ್ರೀಯ ಘಟಕನು ಉದಿಪನ ಮಲ್ತಿರು. ಕೆ ವಾಸುದೇವ ಶೆಟ್ಟಿ ಸುರುತ ಪಾತ್ರ ಪಂಡದು ಲೋಕದೋರ್ಮೇಡು ಬಾರಿ ಜನ ಭಕ್ತಿರಿನ ಹೊಂದದುಪುನ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಇಡೀ ಜೀರ್ಣೋದ್ಧಾರ ಆವೊಂದುಂಡು. 17ನೇ ಶತಮಾನದ ಕೆಳದಿ ಅರಸರಿನ ಕಾಲದ ಇತಿಹಾಸ ಹೊಂದುದುಪ್ಪುನ ಮಾರಿಗುಡಿ ಹೊಯ್ಸಳ ನಮೂನೆಡು ಕಟ್ಟೊಂದುಂಡು. ಇಂದೇಕ ಹೊಂದುದು 18 ಹೆಚ್ಚ ದೇಶಗಳು ಬೇತೆ ಬೇತೆ ಸಮಿತಿಲಿನ ಕಟ್ಟಿದುಂಡು. ಸಾರ ವರ್ಷಡರ ತಿಕ್ಕುನಂಚಿನ ಮಾರಿಗುಡಿ ಜೀರ್ಣೋದ್ಧಾರ ಕಾರ್ಯಡು ಮಾತಿರ್ಲ ಕೈ ಜೋಡಿಸಾವುಡು ಭಿನ್ನಾಯ್ತೊಂಡಿರು. UAE ಸಮಿತಿ ಗುರ್ಕಾರ್ಯರು ಭಾಸ್ಕರ್ ಶೇರಿಗಾರ್ ಗುರ್ಕಾರ್ಮೆ ವಹಿಸಿದಿತ್ತರು. ಅಮೆರಿಕಾ ಸಮಿತಿದ ಸದಸ್ಯರು ಶರತ್ ಅಮೀನ್, ಬೋಸ್ಟನ್ ತುಳು ಕೂಟದ ತಾಪಕ ಗುರ್ಕಾರ್ಯರ ಬುಕ್ಕ ಬೋಸ್ಟನ್ ಕನ್ನಡ ಕೂಟದ ದುಂಬದ ಗುರ್ಕಾರ್ಯರು ಡಾಕ್ಟರ್ ಸುಧಾಕರ್ ರೇವಣ್, ಶಿರೀಶ್ ಶೆಟ್ಟಿ ಅಟ್ಲಾಂಟಾ, ಡಿಜಿಟಲ್ ಕ್ಯೂಬ್ CEO ಸಂತೋಷ್ ಉಡುಪಿ ಮಿಚಿಗನ್, ರಾಮದಾಸ್ ಕುಲಾರ್ ನ್ಯೂಯಾರ್ಕ್, ಆಟದ ಗುರ್ಕಾರ್ಜಿ ಶ್ರೀವಲ್ಲಿ ರೈ ಫ್ಲೋರಿಡಾ, ಸಿದ್ಧಾರ್ಥ ಶೆಟ್ಟಿ ಟಾಕ್ಸಸ್, ಸುಷ್ಮಾ ಜಯಚಂದ್ರ ಪೆನ್ಸಿಲ್ವೇನಿಯಾ, ತುಳುವೆರೆ ಚಾವಡಿ ತಾಪಕಿರು ಉಮೇಶ್ ಅಸೇಗೋಳಿ ಉತ್ತರ ಕೆರೋಲಿನ ಪಾಲ್ದಿತ್ತೊಂಡರು. ಕುಡ್ಲದ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡತೊಂದಿತ್ತದ ಐತಾರ ಶ್ರೀ ವೀರನಾರಾಯಣ ದೇವರ್ನ ಮೂರ್ತಿ ಪ್ರತಿಷ್ಠೆ ಮಲ್ತೆರ. ಕುಡ್ಲದ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡತೊಂದಿತ್ತದು ಐತಾರ ಶ್ರೀ ವೀರನಾರಾಯಣ ದೇವರ್ನ ಮೂರ್ತಿ ಪ್ರತಿಷ್ಠೆಗೂ ಅಟ್ಟಣೆ ಆದಿತ್ತಂಡು. ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಅನಂತ ಉಪಾಧ್ಯಾಯರನ ದುಂಬಾಳ್ತೆಡು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಇತ್ತದು ಧಾರ್ಮಿಕ ವಿಧಿವಿಧಾನಲು ಬೇತೆ ಬೇತೆ ಹೋಮ ನಡಪಾಯಿರು. ಶ್ರೀ ಪಿರ ಪ್ರತಿಷ್ಠೆ ಆದ ಶ್ರೀ ವೀರನಾರಾಯಣ ದೇವರ್ನ ಪ್ರತಿಷ್ಠೆ ಮಲ್ತೆರು. ಊರ
ಇರುವೂರ ಪರವೂರ ಭಕ್ತರ ಇತ್ತದು ಶ್ರೀದೇವಿರನ ಇಂಬು ನಟ್ಟುಂಡೆರು. ದೇವಸ್ಥಾನದ ಆಡಳಿತ ಸಮಿತಿ, ಜೀರ್ಣೋದ್ಧಾರ ಬುಕ್ಕ ಬ್ರಹ್ಮಕಲಶ ಸಮಿತಿದ ಪದಾಧಿಕಾರಿಗಳಾಯಿನ ಮಯೂರ ಉಳ್ಳಾಲ, ಪುರುಷೋತ್ತಮ್ ಕುಲಾಲ್, ಬಿ ಪ್ರೇಮಾನಂದ ಕುಲಾಲ್, ಕೆ ಸುಂದರ ಕುಲಾಲ್, ದಾಮೋದರ ಎ ಬಂಗೇರ, ಎಂಪಿ ಬಂಗೇರ ಬಿಜೆ, ಗೀತಾ ಮೋಹನ್, ಗಿರಿಧರ ಜೆ ಮೂಲ್ಯ, ಬಿ ಮೋಹನ್ ದಾಸ್ ಅಳಪೆ, ರಘು ಎ ಮೂಲ್ಯ ಮುಂಬೈ, ಸುನಿಲ್ ಆರ್ ಸಾಲಿಯಾನ್ ಮುಂಬೈ, ದಿವಾಕರ ಮೂಲ್ಯ ಬೆಂಗಳೂರು, ಬಿ ದಿನೇಶ್ ಕುಲಾಲ್, ಮಾಧವ್ ಕುಲಾಲ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ್ನ ಯಾನೆ ಕುಲಾರೇರ್ನ ಮಾತೃ ಸಂಘದ ಮಾತಾ ಸದಸ್ಯರು ಪಾಲ್ಗೊಂಡಿರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಗೆ ಎದುರಾದ ಪಕ್ಷದ ಅಂತೆ ಓಟುಗೊಂದಿತ್ತಿನ ಅರುಣ್ ಕುಮಾರ್ ಪುತ್ತಿಲ ಬಿರಿಸಾಯದ ಕ್ಲಿಡ್ದು ಎಂಕ್ಲೆನ ನಡಪು ಮಹಾಲಿಂಗೇಶ್ವರನ ಕಡಿಕ ಪನ್ಪನ ಪಾದಯಾತ್ರೆ ಬೊಕ್ಕ ಸೇವಾ ಸಮರ್ಪಣೆ ಕಾರ್ಯಕ್ರಮ ಐತಾರ ನಡೆತಂಡ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಗೆ ಎದುರು ಪಕ್ಷದಂತೆ ಓಟುಗೊಂದಿತ್ತಿನ ಅರುಣ್ ಕುಮಾರ್ ಪುತ್ತಿಲ ಬಿರಿಸಾಯದ ಕ್ಲಿಡ್ದು ಎಂಕ್ಲೆನ ನಡಪು ಮಹಾಲಿಂಗೇಶ್ವರ ಕಡಿಕ ಪನ್ಪನ ಪಾದಯಾತ್ರೆ ಬೊಕ್ಕ ಸೇವಾ ಸಮರ್ಪಣಾ ಕಾರ್ಯಕ್ರಮ ಐತಾರ ನಡೆತಂಡ. ಪುತ್ತೂರದ ದರ್ಬೆ ಸರ್ಕಲ್ ಹಿಡಿದು ಶುರುವಾಯಿನ ಕಾರ್ ನಡಪು ಜಾಥಾಗೂ ಅರುಣ್ ಕುಮಾರ್ ಪುತ್ತಿಲ ಚಾಲನೆ ಕುರಿಯರ ಅಳಿದು ಬೊಕ್ಕ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುದ ಕಂಡು ಕಾರ್ಯಕರ್ತೆಯರ್ನ ಮಾಮಲ್ಲ ಸಭೆ ನಡೆತಂಡ. ಈ ಪೊರ್ತುಡು ಪುತ್ತಿಲ ಪರಿವಾರ ಗುಡ್ತಮೋರ ಬುಡುಗಡೆ ಮಲ್ತಿರ. ಜಾಥಾಡು ಭಾರಿ ಜನ ಸೇರಿದ ಹಿಂದುತ್ವದ ಘೋಷಣೆ ಪಾಡಿಯರ. ಪಾದಯಾತ್ರೆ ಹಿಡಿದು ಬೊಕ್ಕ ನಡೆತಿನ ಸಭೆಟ್ ಹೊಸ ಸಂಘಟನೆದ ಲೋಕಾರ್ಪಣೆ ಅಂಡ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜನೆ ಕಾರ್ಯಮಲ್ಪರೆ ಉಪ್ಪುನ ಪುತ್ತಿಲ ಪರಿವಾರ RSS ದ ಗುರು ಗೋವಲ್ಕರ್ ಉದ್ದೇಶದಂಚ ಕಾರ್ಯಮಲ್ಪರೆ ಉಂಡು. ಪುತ್ತಿಲ ಪರಿವಾರದ ಬಗೆಟ್ ಮಾಹಿತಿನ ನಾಯಕೆ ಶ್ರೀ ಕೃಷ್ಣ ಉಪಾಧ್ಯಾಯ ಕುರಿಯರ. ಬಿಜೆಪಿ ಪಕ್ಕ ಸಂಘ ಪರಿವಾರದ ಬಗೆಟ್ ಕೋಪುಡುಪ್ಪನ ಪುತ್ತಿಲ ಬಕಾರಿನ ಬಿರಿಸಾಯದಕ್ಲು ಇತ್ತೆ ಹೊಸ ಸಂಘ ಕಟ್ಟೊಂದುಲ್ಲೆರ. ಪಾದಯಾತ್ರೆಡ 5,000 ಹೆಚ್ಚು ಜನ ಪಾಲ್ಗೊಂಡಿರ. ಮಾತೆರ್ಲ ಬಜಿ ಕಾರಡು ಬೈದಿರ. ಜಾಥದ ಉದ್ದುಗ್ಲ ಓಂ ನಮೋ ಶಿವಾಯ ಪಂಚಾಕ್ಷರಿ ಮಂತ್ರ ಪನ್ಪುನವು ಕೇಂದ್ರ ಬತ್ತಂಡ. ನಗರಡು ಭಾರಿ ಪೊಲೀಸ್ ಬಂದೋಬಸ್ತ್ ಮಲ್ತದಿತ್ತೆರ. ನೇತ್ರಾವತಿ ಸುದೆಟ್ ಈ ಸರ್ತಿ ನೀಡಿದ ಮಟ್ಟ ಕಮ್ಮಿಯಾದ ಆಜೊಂದು ಪುನೇರ್ದ ಅವರ ಬಂಟ್ವಾಳ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕೈತಲು ಸುದೆತ ನಡುಟು ಕಲ್ಲುಲೆನ ಮಿತ್ತು ಉಪ್ಪುನ ಸೀತಾದೇವಿನ ಪಾದಾಂದ್ ಧಾರ್ಮಿಕ ನಂಬಿಕೆ ಉಪ್ಪುನ ಗುರ್ತಲು ತೋಚಿದಂಡ. ನೇತ್ರಾವತಿ ಸುದೆಟ್ ಈ ಸರ್ತಿ ನೀಡಿದ ಮಟ್ಟ ಕಮ್ಮಿಯಾದ ಆಜೊಂದು ಪುನೇರ್ದ ಅವರ ಬಂಟ್ವಾಳ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕೈತಲು ಸುದೆತ ನಡುಟು ಕಲ್ಲುಲೆನ ಮಿತ್ತು ಉಪ್ಪುನ ಸೀತಾದೇವಿನ ಪಾದಾಂದ್ ಧಾರ್ಮಿಕ ನಂಬಿಕೆ ಉಪ್ಪುನ ಗುರ್ತಲು ತೋಚಿದಂಡ. ಸುದೆಟ್ ಇಂಚಿನ ಇತ್ತು ಆಚರದ ಸಂಗತಿ ಇತ್ತನಲ ಇಂಚಿ ಪದ ವರ್ಷಲೆಡ್ ಅಣೆ ಕಟ್ಟಲೆನ ಕಟ್ಟಿ ನೆಡ್ದವರ ಅವು ನೀಡ್ದ ಉಲಯ ಇತ್ತ. ಈ ಸರ್ತಿ ಸುದೆ ನೀರಿಡಿ ಆಚದ ಪೊಯ್ ನೆಡ್ದವರ ಸುದೆಟ್ ಉಪ್ಪುನ ಇಸೇಸತೆಲು ತೋಜಿಯರೆ ಶುರುವಾತಂಡ. ಶಿವಲಿಂಗ ಪೂ ಜಡೆ ಬಟ್ಟಲ
ನಂದಿ ಪಾದ ಇಂಚಿನ ಪಾಕ ಗುರ್ತಲೆನ ಮುಲ್ಪದ ಕಲ್ಲಡ್ಕೆತ್ತದಂಡ ಊರ್ದಕ್ಲು ಪಾದಲೆನ ಸೀತಾ ಮಾತನವೇ ಪಾದ ಎಂದು ಎನ್ನದು ಪೂಜೆ ಮಲ್ಪನಂಚಿನ ಮನಸ್ತಕ್ಲಾದುಲ್ಲೇರ ಕೆಲವೊಂದಿ ಧಾರ್ಮಿಕ ನಂಬಿಕೆದ ಗುಂಡಿಲು ಸತ ಈ ಸರ್ತಿ ತೋಜಿದ ಕಲ್ಲು ಬಂಡೆ ಬೇತೆ ಬೇತೆ ನಮ್ಮನೆಲು ಬಾರಿ ಪೊರ್ಲಡು ತೋಜೊಂದುಲ್ಲ. ಬಜಪೆದ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನವಂತನ ತಾಣಡು ರನ್ವೇ ಪಿರಕಟ್ಟುನೆಗೆ ಸಂಬಂಧಪಟ್ಟಿನ ಕಾಮಗಾರಿ ಮೇ 31 ಮುಗಿಕೊಂಡು ಜೂನ್ 1 ದಿನದ 24 ಗಂಟೆಲ ರನ್ವೇ ಒಪ್ಪುಂಡು. ಬಜಪೆ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನವಂತನ ತಾಣಡು ರನ್ವೇ ಪಿರಕಟ್ಟುನೆಗೆ ಸಂಬಂಧಪಟ್ಟಿನ ಕಾಮಗಾರಿ ಮೇ 31 ಮುಗಿಕೊಂಡು ಜೂನ್ 1 ದಿನದ 24 ಗಂಟೆಲ ರನ್ವೇ ಒಪ್ಪುಂಡು. ಕಾಂಕ್ರೀಟ್ ರನ್ವೇ ಡಾಮರ್ ಪಾಡ್ನ ಬಕ ಲೈಟ್ ಲೈನ್ ಪಾಡ್ನ ಕಾಮಗಾರಿ ಸಂಬಂಧ 4 ತಿಂಗಳು ಪಗೆಲ್ದ ವಿಮಾನ ಸಂಚಾರ ಉಂಟಾದಿತ್ತಡ. ಐತಾರ ಬಕ ರಾಷ್ಟ್ರೀಯ ರಜತ ದಿನಕ್ಲೆನ್ ಬಿಡ್ದು ಕಾಂಡೆ ಒರ್ಮರೆಡ್ದು ಬಯ್ಯ ಆಜುಮುಟ ರನ್ವೇ ಬಂದ್ ಉಪ್ಪುಂಡು. ಬಯ್ಯ ಆಜಿಡ್ದು ಕಾಂಡೆ ಒರ್ಮರ ಮುಟ ಮಾತ್ರ ಕುಡ್ಲರ್ದು ವಿಮಾನ ಸಂಚಾರ ನಡ್ತೊಂದುಂಡು. ಇತ್ತ 2,405 ಮೀಟರ್ ಉದ್ದ ಬಕ 45 ಮೀಟರ್ ಆಗಿಲ್ಲದ ಕಾಂಕ್ರೀಟ್ ರನ್ವೇ ಉಂಡು. ಈ ಕಾಂಕ್ರೀಟ್ ರನ್ವೇ ಮಿತ್ತ ಡಾಮರ್ ಪಾಡ್ನೆಡ್ದು ವಿಮಾನ ಏರ್ನ ಬಕ ಜಪ್ಪುನ ಪುಡ್ತು ವಿಮಾನದ ಚಕ್ರಲೆಗ ನೆಲತ್ತ ಮಿತ್ತ ಹೆಚ್ಚ ಪತ್ತ ತಿಕ್ಕೊಂಡು ಐತ ಒಟ್ಟುಗು ರನ್ವೇಡು ಗುರ್ನ ನೀರಿಡಿ ಪ್ರಮಾಣ ಬಿದೇ ಪೋಪನಂಚ ಡಾಮರ್ ಪಾಡ್ನ ಮುಗಿತೊಂದುಂಡು. ರೀ ಕಾರ್ಪೆಂಟಿಂಗ್ ಕೆಲಸ ರನ್ವೇ ಸೆಂಟರ್ ಲೈನ್ ಲೈಟ್ ಲೈನ್ ಪಾಡ್ನಲ ಸೇರ್ದುಂಡು. ಒಂದು ರಾತ್ರಿ ವಿಮಾನ ಕಾರ್ಯಾಚರಣೆ ಬಕ ತೋಚುನ ಕಮ್ಮಿ ಆದು ಪನಗ ಸಾಯ ಮಲ್ಪನೊಂದು ಬಜ್ಪೆ ಏರ್ಪೋರ್ಟದ ಮೂಲ ತಿರಿಪಾದಂಡು. ಇಡಗಿನತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.